ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ಆತಂಕ ಇಲ್ಲ. ಇದೆಲ್ಲವೂ ಕಾಂಗ್ರೆಸ್ಸಿಗರ ಸೃಷ್ಟಿ ಎಂದು ರಾಜ್ಯ ಸಮಾಜ ಕಲ್ಯಾಣ ಖಾತೆಯ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, 40% ಕಮಿಷನ್ ಸರ್ಕಾರ ಎನ್ನುವುದು ಕೇವಲ ಕಾಂಗ್ರೆಸ್ಸಿಗರ ಸುಳ್ಳು ಆರೋಪ. ಇದರಲ್ಲಿ ಎಳ್ಳಷ್ಟು ಸತ್ಯಾಂಶ ಇಲ್ಲ ಎಂದರು. ಇನ್ನು ಈಶ್ವರಪ್ಪನವರು ರಾಜೀನಾಮೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನಡೆಯ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ನಮ್ಮಲ್ಲಿ ಈ ಬಗ್ಗೆ ಸ್ಪಷ್ಟತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಾಥಮಿಕ ವರದಿಯನ್ನು ತರಿಸ್ತೇವೆ, ಅದನ್ನು ನೋಡಿದ ಬಳಿಕ ಏನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಸಂತೋಷ್ ಅವರು ಯಾವ ಗುತ್ತಿಗೆ ಪಡೆದಿದ್ದಾರೆ, ಅವರಿಗೆ ಎಷ್ಟು ಹಣ ನೀಡಲು ಬಾಕಿ ಇದೆ, ಇದೆಲ್ಲವೂ ಪ್ರಾಥಮಿಕ ವರದಿ ಬಂದ ಬಳಿಕ ತೀರ್ಮಾನ ಆಗುತ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ಆತಂಕ ಇಲ್ಲ ಎಂದರು. ನಾವು ಈ ವಿವಾದವನ್ನು ಮೀರಿ ಬೆಳೀತೇವೆ. ಕಾಂಗ್ರೆಸ್ಸಿಗರಿಗೆ ವಿರೋಧ ಪಕ್ಷವಾಗಿ ಮಾತನಾಡುವುದು ಸಹಜ, ಅಲ್ಲದೆ ಅವರಿಗೆ ಆತಂಕ ಇರುವುದು ಕೂಡ ಸಹಜ. ಸಮರ್ಥ ವಿರೋಧ ಪಕ್ಷವಾಗಿ ಅವರಿಗೆ ಕೆಲಸ ಮಾಡುವುದಕ್ಕೂ ಬರೋದಿಲ್ಲ ಎಂದು ವ್ಯಂಗ್ಯ ಮಾಡಿದರು. ಕಮಿಷನ್ ವಿಚಾರ ಈ ಸರ್ಕಾರ ಭ್ರಷ್ಟಾಚಾರದ ಕೋಪ ಆಗಿದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಇವತ್ತು ಕೂಡ ವಾಗ್ದಾಳಿ ಮಾಡಿದ್ರು ಬಿಜೆಪಿ ವಿರುದ್ಧ. ಅದರಲ್ಲಿ ಕೋಟಾ ಶ್ರೀನಿವಾಸ್ ಅವರು ಕೂಡ ಆ ಕೋಟಾದಲ್ಲಿದ್ದಾರೆ. ಈಗ ಒಂದು ಪ್ರಶ್ನೆ ಇರೋದು, ಎಲ್ಲ ಇಲಾಖೆ ಅಂತ ಚರ್ಚೆ ಇದೆಯಲ್ಲ ಈಶ್ವರಪ್ಪನವ್ರ ಬಗ್ಗೆ ಸ್ಪಷ್ಟತೆ ಇದೆ. ನಮ್ಮ ಹತ್ರ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ. ಪ್ರಾಥಮಿಕ ವರದಿಯನ್ನು, ಆರೋಪದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ವರದಿಯನ್ನು ತರಿಸ್ತೇವೆ. ಅದರಲ್ಲಿ ಆ ಸಂತೋಷ್ ಎನ್ನುವರು ಯಾವ ಗುತ್ತಿಗೆ ಪಡೆದಿದ್ದಾರೆ, ಎಷ್ಟು ಹಣ ಅವರಿಗೆ ಮಂಜೂರಾಗಿದೆ, ಯಾವ ಯೋಜನಾ ವರದಿ ಸಿದ್ಧ ಆಗಿದೆ ಮತ್ತು ಮಂಜೂರಾತಿ ಆಗಿರುವಂತಹ ದಿನಾಂಕ ಯಾವುದು, ಇದೆಲ್ಲವೂ ಸೇರಿ ಬರುತ್ತೆ. ಅವರ ಆರೋಪಕ್ಕೆ ಏನೇನು ಹೇಳಿದ್ದಾರೆ, ಅವರ ಆರೋಪ ಅದು ಸೇರಿ ಬರುತ್ತೆ. ಪ್ರಾಥಮಿಕ ವರದಿ ತೆಗೆದುಕೊಂಡ ನಂತರವಷ್ಟೇ ಏನು ಕ್ರಮ ಕೈಗೊಳ್ಳಬೇಕಂತ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ಮತ್ತೆ ಆತಂಕ ಇರುವುದು ಸಹಜ, ಅದನ್ನ ಮೀರಿ ನಾವು ಬೆಳೀತೇವೆ. ಬಹಳ ದಿವಸಗಳಿಂದ ಅವ್ರು ಏನೂ ಮಾಡಿಲ್ಲ. ವಿರೋಧ ಪಕ್ಷವಾಗಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬರ್ತಾ ಇಲ್ಲ. ಈ ಸರ್ತಿ ಏನು ಹೊರಟಿದ್ದಾರೆ, ಅವರೇನ್ ಮಾಡ್ತಾರೆ ನೋಡೋಣ, ಅವ್ರಿಗೆ ಉತ್ತರ ಕೊಡ್ತೇವೆ. ಯಾಕಂದ್ರೆ ನೀವು ಶಿಸ್ತಿನ ಪಕ್ಷ ಅಂತ ಬಿಜೆಪಿ